ಇದು ನಿಮ್ಮ MJRL ಯು ಮೀ ಅಂಡ್ ಲವ್ ಸಾಂಗ್ಸ್ ನಲ್ಲಿ. ನಾನು ನಿಮ್ಮ ಮ್ಯೂಸಿಕ್ ಜಾಕಿ ಎರಲ್ ಅಂದರೆ MJRL RJRL ಅಂತ ಕೂಡ ಹೇಳ್ಬೋದು. ಸೊ ನಿಮ್ಮ ಹತ್ರ ಮಾತಾಡಲಿಕ್ಕೆ ಒಂದು ಕಾರಣ ಏನಂದರೆ ಜುಲೈ 12, 2011 ನಾನು 92.7 ಬಿಗ್ FM ಗೆ ಫಸ್ಟ್ ಸ್ಟೆಪ್ ಇಟ್ಟಿದ್ದೆ. ಆ್ಯಂಡ್ ಜುಲೈ 12, 2018 ನಾನು 7 ವರ್ಷಗಳನ್ನು ಕಂಪ್ಲೀಟ್ ಮಾಡಿದ್ದೇನೆ. Thankful to my colleagues, my lovely colleagues, my ex-colleagues, my boss, ex-boss, the management, the whole Big FM team for giving me such a wonderful opportunity. ಬಹಳಷ್ಟು ಜನ ಕಾಯ್ತಾ ಇರ್ತಾರೆ ಈ ಅಪರ್ಚುನಿಟಿಗೋಸ್ಕರ. ಅವರೆಲ್ಲರ ನಡುವೆ ನಾನೊಬ್ಬ ಲಕ್ಕಿ ಅಂತ ಹೇಳ್ಕೊಳ್ಳೋಕೆ ನಮ್ಗೆ ಕೂಡ ಪ್ರೌಡ್ ಫೀಲ್ ಆಗುತ್ತೆ. ನಾನು ಜಾಯಿನ್ ಆಗುವಾಗ ನಾನು ಅಂದ್ಕೊಂಡೆ 1 ವರ್ಷ ಇರ್ಬೋದೇನೋ, 2 ವರ್ಷ ಇರ್ಬೋದೇನೋ ಅಂತ ಅಂದ್ಕೊಂಡೆ. ಬಟ್ ದಿನ ಹೋದದ್ದೇ ಗೊತ್ತಾಗಲಿಲ್ಲ. ಆ್ಯಂಡ್ ಬಹಳಷ್ಟು ಸಿಹಿ ನೆನಪುಗಳು ನನಗಿದೆ. 7 ವರ್ಷ ಕಂಪ್ಲೀಟ್ ಮಾಡಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಕೇಳಿದ್ದಕ್ಕೆ, ನನ್ನನ್ನು ಸಹಿಸಿಕೊಂಡದಕ್ಕೆ. ಆ್ಯಂಡ್ ಕೆಲವೊಂದು ಸೆಲೆಬ್ರಿಟಿಗಳನ್ನು ಮೀಟ್ ಆಗಲಿಕ್ಕೆ, ಸಾನಿಯಾ ಮಿರ್ಜಾ ಆಗಿರ್ಬೋದು, ಸೈನಾ ನೆಹವಾಲ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಜ್ವಾಲಾ ಗುಟ್ಟಾ ಆಗಿರ್ಬೋದು, ಅದ್ರ ಜೊತೆಗೆ ಸೋನು ನಿಗಮ್, ಇವನ್ನೆಲ್ಲ ಭೇಟಿ ಮಾಡಲಿಕ್ಕೆ ನಾನು ಟ್ರಾವೆಲ್ ಮಾಡಿದೆ. ಹಲವಾರು ಕಡೆ ಟ್ರಾವೆಲ್ ಮಾಡಿದೆ ನಾನು. ಅದೇ ರೀತಿ ಮಂಗಳೂರಿಗೆ ಯಾರೆಲ್ಲ ಬಂದಿದ್ದಾರೆ ಸೆಲೆಬ್ರಿಟಿಗಳು, ಅವನ್ನೆಲ್ಲ ಭೇಟಿ ಮಾಡೋ ಅವಕಾಶ ಸಿಕ್ಕಿತ್ತು. ಆ್ಯಂಡ್ ಶಾರುಖ್ ಖಾನ್ ಅವ್ರಿಗೆ ಭಾಳ ವರ್ಷಗಳಿಂದ ಸಿನಿಮಾ ನೋಡ್ತಿದ್ದೇನೆ. ಅದೇ ರೀತಿ ನೋಡೋ ಅವಕಾಶ ಸಹ ಸಿಗ್ಬೋದು. ಯಾಕಂದರೆ ಉಮ್ಮೀದ್ ಪೇ ದುನಿಯಾ ಕಾಯಂ ಹೈ, ಯಾವತ್ತು ಕೂಡ ನಿರೀಕ್ಷೆನ ಬಿಡಬಾರ್ದು. ಬಹಳಷ್ಟು ಹೇಳ್ತಾ ಹೋದರೆ ತುಂಬ ಇದೆ. 7 ವರ್ಷಗಳಲ್ಲಿ ಬಹುಶಃ 7 ಜನ್ಮಕ್ಕೆ ಆಗುವಷ್ಟು ನೆನಪುಗಳು, ಸಿಹಿ ನೆನಪುಗಳು ನನಗಿದೆ. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ಸಣ್ಣನಿರುವಾಗ ನಮ್ಮ ಊರು ಉಡುಪಿಯ ಉದ್ಯಾನವನ. ಸೊ ಅಲ್ಲಿ ಕಿಚ್ಚ ಸುದೀಪ್ ಅವರು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ಆಮೇಲೆ ನಮ್ಮ ಶಿವಣ್ಣ ಅವರು, ಯಶ್ ಅವರು ಅವಾಗೆಲ್ಲ ಬರ್ತಿದ್ರು ಗೆಸ್ಟ್ ಆಗೆಲ್ಲ. ಅವಾಗ ನಾನು ದೂರ ನಿಂತು ನೋಡ್ತಾ ಇದ್ದೆ. ಅವ್ರನ್ನ ನೋಡ್ಕೊಳ್ಳಿಕ್ಕೆ, ಅವ್ರ ಜೊತೆ ಮಾತಾಡಲಿಕ್ಕೆ, ಫೋಟೋ ಕ್ಲಿಕ್ ಮಾಡಲಿಕ್ಕೆ ಎಷ್ಟೊಂದು 1000 ಜನ ಬರ್ತಾ ಇದ್ರು. ಹತ್ತಿರ ಹೋಗೋ ಅವಕಾಶ ಸಿಗ್ತಾ ಇರಲಿಲ್ಲ. ಬಟ್ ಈ FM ಸ್ಟೇಷನ್ಗೆ ಬಂದ ನಂತರ, ನಾನು ಈ ಕೆಲಸ ಮಾಡಿ ಶುರು ಆದ ನಂತರ ಭಾಳಷ್ಟು ಜನ ಈ ತಾರೆಗಳ ಭೇಟಿ ಮಾಡೋ ಅವಕಾಶ ಸಿಕ್ಕಿತ್ತು ನನಗೆ. ಅದಕ್ಕೆ ನಾನು ಯಾವತ್ತೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಫುಟ್ಬಾಲ್ ದಂತಕತೆ ಡಿಗೋ ಮೆರಡೋನ್ ಅವರನ್ನು ಕೂಡ ಭೇಟಿ ಮಾಡಿದ್ದೆ. ವಿರಾಟ್ ಕೊಹ್ಲಿ ಅವರನ್ನು 2010 ನಾನು ಭೇಟಿ ಮಾಡಿದ್ದೆ. ಆವಾಗ ನಾನು ಬಿಗ್ FM ಅಲ್ಲಿ ಇರಲಿಲ್ಲ, ಸ್ಟೂಡೆಂಟ್ ಆಗಿದ್ದೆ ನಾನು. ನಂತರ ಬಿಗ್ FM ಇರುವಾಗ ವಿರಾಟ್ ಕೊಹ್ಲಿ ಅವ್ರ ಜೊತೆ ಸೆಲ್ಫಿ ಕ್ಲಿಕ್ ಮಾಡಿದೆ. ಭಾಳ ಖುಷಿ ಅನಿಸಿತ್ತು. ಅದ್ರ ಜೊತೆಗೇ ಸೋನು ನಿಗಮ್ ಅವರು ಮುಂಬೈಗೆ ಕರೆಸ್ಕೊಂಡು ಅವ್ರನ್ನ ಭೇಟಿ ಮಾಡಿದೆ. ಜಾನ್ ಅಬ್ರಹಾಮ್ ಜೊತೆ ನಾನು ಇಂಟ್ರ್ಯಾಕ್ಟ್ ಮಾಡಿದೆ. ಇದೆಲ್ಲವೂ ಕೂಡ ನಾನು ಈ ಸ್ಟೇಷನಲ್ಲಿ ಕೆಲಸ ಮಾಡ್ತಿರುವಾಗ ಸಿಕ್ಕ ಒಂದು ಅಮೂಲ್ಯವಾದ ಅವಕಾಶಗಳು. ಓಕೆ, ಅದ್ರ ಜೊತೆಗೇ ನನಗೊಂದು ದುಬೈ ಹೋಗೋ ಅವಕಾಶಗಳು ಸಿಕ್ಕಿತ್ತು ನನಗೆ. ನಮ್ಮ ಅತ್ಯುತ್ತಮವಾದ ವೆಲ್ವಿಷರ್ ನನಗೆ ದುಬೈ ಕರೆಸ್ಕೊಂಡ್ರು. ಅದ್ರ ಜೊತೆಗೇ ಈ ಬಿಗ್ FM ಇರುವಾಗ ಬದುಕಿನ ಬಹಳ ಮುಖ್ಯ ಪಾಠವನ್ನು ಕಲಿತೆ. ಏನಂದರೆ, ಎಷ್ಟಾಗುತ್ತೆ ಅಷ್ಟು ಕೆಲಸಗಳನ್ನು ಮಾಡು, ಅವಕಾಶ ಇರುವಾಗ ಅವಕಾಶವನ್ನು ಒಳ್ಳೆಯದಾಗಿ ಉಪಯೋಗಿಸ್ಕೊಳ್ಳು, ಪ್ರತಿಫಲ ತನಿತಾನೆ ಸಿಗುತ್ತೆ ಅಂತ ಖಂಡಿತವಾಗಿಯೂ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನನ್ನ ಕುಟುಂಬ, ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ಅಕ್ಕ ಎಲ್ಲರೂ ಕೂಡ ಖುಷಿಯಲ್ಲಿದ್ದಾರೆ. ಅದಕ್ಕೆ ನಾನು ಯಾವಾಗ ಕೂಡ ನಾನು ಥ್ಯಾಂಕ್ ಯು ಅಂತ ಹೇಳ್ತೇನೆ ನಾನು. ಸೊ 7 ಇಯರ್ಸ್ ಕಂಪ್ಲೀಟ್ ಮಾಡ್ತಿದ್ದೆ ನಾನು. ನೆಕ್ಸ್ಟ್ 8, ನೆಕ್ಸ್ಟ್ 9, 15, 20, 25 ಹೀಗೆ ಪ್ರತಿ ವರ್ಷ ಸಿಗ್ತಾ ಇರೋಣ, ಮಾತಾಡೋಣ. ಆ್ಯಂಡ್ ಇದೇ ನಿಮ್ಮ ಆಶೀರ್ವಾದ ಇರಲಿ. ಆ್ಯಂಡ್ ಹೋಗೋ ಮುಂಚೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತಾರೆ. ನನ್ನ ಲೈಫಿನ ಮೋಸ್ಟ್ ಇಂಪಾರ್ಟೆಂಟ್ ಪಾಲಿಸಿ ಏನಂದರೆ, ಟ್ರೈ ಟು ಬಿ ಹ್ಯಾಪಿ ಇನ್ ಲೈಫ್. ನಿಮ್ಮ ಹತ್ರ ಭಾಳ ಎಕ್ಸ್ಪೆನ್ಸಿವ್ ಕಾರ್ ಇರ್ಬೋದು, ಎಕ್ಸ್ಪೆನ್ಸಿವ್ ವಾಚ್ ಇರ್ಬೋದು, ಎಕ್ಸ್ಪೆನ್ಸಿವ್ ಡ್ರೆಸ್ ಇರ್ಬೋದು, ನಿಮ್ಮ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಇರ್ಬೋದು, ನಿಮ್ಮ ಹತ್ರ ಹ್ಯಾಪಿನೆಸ್ ಇಲ್ಲದಿದ್ರೆ ಕಾಣ್ ಬಿ ಎನಿಥಿಂಗ್. Anyways, thank you so much. Follow me on Facebook, Errol Gonzalez ಅಂತ ಪ್ರೊಫೈಲ್ ಇದೆ. Big MJRL ಅಂತ ಪ್ರೊಫೈಲ್ ಇದೆ. Instagram ಅಲ್ಲಿ big_MJ_Errol ಪ್ರೊಫೈಲ್ ಇದೆ. ಫಾಲೋ ಮಾಡಿ, ಟಚ್ ಇರೋಣ, ಪ್ರೀತಿಸ್ತಾ ಇರಿ. ಆ್ಯಂಡ್ ಆಲ್ಸೋ ಕೇಳ್ತಾ ಇರಿ 92.7 ಬಿಗ್ FM, ನಿಮ್ಮ MJ ಮ್ಯೂಸಿಕ್ ಜಾಕಿ ಎರಲ್ ಜೊತೆ. ಥ್ಯಾಂಕ್ ಯು.